ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿವಸದ ಪ್ರಾರ್ಥನೆಯನ್ನು ಧ್ಯಾನವನ್ನು ನಾವು ಮಾಡುವ. ಸಂತ ಮತ್ತೆಯನು ಬರೆದ ಸುವಾರ್ತೆ ಅಧ್ಯಾಯ 7 ವಾಕ್ಯ 24ರಿಂದ 27 ತನಕ. ಉಸುಬು ಮೇಲಿನ ಮನೆ ಕುಸಿದು ಬಿತ್ತು. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಆದರೂ ಅದು ಬೀಳಲಿಲ್ಲ, ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು. ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಅದು ಕುಸಿದು ಬಿತ್ತು. ಅದಕ್ಕಾದ ಪತನವೋ ಅಗಾಧ. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಈ ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಮಕ್ಕಳು ಆಟವಾಡುವುದನ್ನು ನಾವು ನೋಡುತ್ತೇವೆ. ಸಮುದ್ರ ತೀರದಲ್ಲಿ ಇರುವಂಥದ್ದು ಹೊಯ್ಗೆ, ಉಸುಬು. ಅದರಿಂದ ಬೇರೆ ಬೇರೆ ರೀತಿಯ ಆಕೃತಿಯನ್ನು ಮಕ್ಕಳು ಮಾಡ್ತಾರೆ. ತಮ್ಮ ಮನಸ್ಸಿನಲ್ಲಿ ಏನು ಹೊಳೆಯುತ್ತದೋ ಆ ಪ್ರಕಾರ ಅವರು ಆ ಒಂದು ಆಕೃತಿಯನ್ನು ಮಾಡ್ತಾರೆ. ಆದರೆ ಮರಳಿನ ಮೇಲೆ ಮಾಡಿದಂಥ ಆಕೃತಿಗಳು ಅದು ಜಾಸ್ತಿ ಕಾಲ ಉಳಿಯುವುದಿಲ್ಲ. ಯಾಕಂತ ಹೇಳಿದರೆ ಮೊದಲನೇದಾಗಿ ಕೇವಲ ಮರಳು ಅದು ಎತ್ತರಕ್ಕೆ ಅದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಕುಸಿದು ಬೀಳ್ತದೆ. ಇಲ್ಲವೋ ಅಲ್ಲಿ ಬರುವಂಥ ಅಲೆಗಳು ಅಪ್ಪಳಿಸಿ ಆ ಆಕೃತಿಗಳನ್ನು ನಾಶ ಮಾಡ್ತವೆ. ಅದೇ ಪ್ರಕಾರ ಕೇವಲ ಉಸುಬನ್ನು ನಾವು ಉಪಯೋಗ ಮಾಡಿ ಏನಾದರೂ ಕಟ್ಟಿದರೆ ಅದರ ಗತಿ ಅದೇ ಆಗಿ ಬಿಡ್ತದೆ. ನಾವು ಕೆಲವು ಸಾರಿ ನೋಡ್ತೇವೆ, ಏನಂತ ಹೇಳಿದರೆ ಈ ವಾರ್ತಾ ಪತ್ರಿಕೆಯಲ್ಲಿರ್ಬೋದು ಅಥವಾ ಕೆಲವು ಬಾರಿ ಈ ಟಿ ವಿ ಚಾನಲ್ಗಳಲ್ಲಿ ಇರ್ಬೋದು, ಜನರು ಪುರಾತನ ಕಾಲದಲ್ಲಿ ಹೇಗೆ ಜೀವಿಸ್ತಿದ್ದರು ಅಂತ ಹುಡುಕಾಟವನ್ನು ಮಾಡೋದನ್ನು ನೋಡ್ತೇವೆ. ಇರ್ಬೋದು ಈ ದಕ್ಷಿಣ ಅಮೇರಿಕದ ಪೆರುವಿನಲ್ಲಿ, ಅಥವಾ ಇತ್ತೀಚೆಗೆ ಇನ್ನೊಂದು ಏನೋ ಒಂದು ಕಲ್ಲನ್ನು ಹುಡುಕಿದ್ದಾರೆ. ಅದು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಅಲ್ಲಿ ನಾಗರಿಕತೆ ಇತ್ತು. ಈ ಕಲ್ಲಿನಿಂದ ಮಾಡಿದಂಥ ಆಕೃತಿಗಳನ್ನು ನೋಡಿದಾಗ ಮತ್ತು ಅದರಲ್ಲಿರುವಂಥ ಲಿಪಿಗಳನ್ನು ಅಧ್ಯಯನ ಮಾಡಿ ಓದಿದಾಗ ತಿಳಿತದೆ ಆ ಸಮಯದಲ್ಲಿ ಜನರು ಹೇಗೆ ಜೀವಿಸ್ತಿದ್ದರು, ಆಗಿನ ಕಾಲದಲ್ಲಿ ಏನೆಲ್ಲ ಮಾಡ್ತಿದ್ದರು ಎಂಬುದನ್ನು ಇಂಥ ಒಂದು ಆಕೃತಿಗಳನ್ನು ನೋಡಿದಾಗ ನಮಗೆ ತಿಳಿತದೆ. ಎಲ್ಲೋ ಯಾಕೋ ಒಂದು ಕಾರಣಕ್ಕಾಗಿ ಈ ಮಣ್ಣಿನ ಅಡಿಯಲ್ಲಿ ಅದು ಬಿದ್ದಿರ್ತದೆ, ಆದರೂ ಕೂಡ ಆಕೃತಿ ಮಾತ್ರ ಕಲ್ಲಿನಿಂದ ಮಾಡಿದ್ದು ಹಾಗೇ ಉಳಿಯುತ್ತದೆ. ಎಷ್ಟು ಸಮಯ? 2000 ವರ್ಷಗಳು, 3000 ವರ್ಷಗಳು ಹೀಗೆ ಉಳಿಯುತ್ತದೆ. ಅಗೆದು ಹೋಗ್ತಾ ಹಾಗೆ ಒಳಗಡೆ ಅವಶೇಷಗಳು ಸಿಗ್ತವೆ. ಕಲ್ಲಿನಿಂದ ಮಾಡಿದಂಥ ಅವಶೇಷಗಳು ಆದರೆ ಖಂಡಿತವಾಗಿಯೂ ಅವು ಹಾಗೇನೆ ಉಳಿಯುತ್ತವೆ. ಲೋಹದಿಂದ ಮಾಡಿದಂಥ ಅವಶೇಷಗಳು ಕೂಡ ಹಾಗೇನೆ ಉಳಿಯುತ್ತದೆ. ಮತ್ತು ನಮಗೆ ಒಂದು ಅದು ಕಲೀಲಿಕ್ಕೆ ಮತ್ತು ಯಾವ ಯುಗದಲ್ಲಿ ಜನರು ಯಾವ ರೀತಿ ಜೀವಿಸಿದ್ದರು ಎಂಬುದನ್ನು ತೋರಿಸಿಕೊಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಯೇಸು ಸ್ವಾಮಿ ಒಂದು ಹೋಲಿಕೆಯನ್ನು ಮಾಡ್ತಾರೆ. ನಮ್ಮ ಜೀವನ ಈ ಪ್ರಪಂಚದಲ್ಲಿ
ದೇಹದಲ್ಲಿ ಜೀವಿಸುವಂಥ ಮನುಷ್ಯನ ಜೀವನ ಉಂಟು, ಅದೇ ಪ್ರಕಾರ ನಮ್ಮ ದೇಹದಲ್ಲಿ ಆತ್ಮ ಜೀವ ಕೂಡ ಉಂಟು. ಈ ದೇಹದ ಜೀವನ ಅದು ಆರಂಭದದು, ಅದು ಕೊನೆ ಆಗಲಿಕ್ಕೇನು ಉಂಟು. ನಾವು ಹುಟ್ಟುತ್ತೇವೆ, ಹುಟ್ಟಿದಂದಿನಿಂದ ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಬರ್ತದೆ. ಜಾಸ್ತಿಯಾಗಿ ನಾವು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಆಯುಷ್ಯ ಯಾವಾಗ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ ಅಂತ ಹೇಳಿದ್ರೆ ಹುಟ್ಟಿದ ಸಮಯದಿಂದ 1 ಗಂಟೆ, 1 ದಿವಸ, 1 ವಾರ, 1 ತಿಂಗಳು, 1 ವರ್ಷ ಹೀಗೆ ಕಡಿಮೆ ಆಗ್ತಾ ಬರ್ತದೆ. ಒಂದು ದಿವಸ ನಾವು ಯೋಚನೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಈ ಭೂಲೋಕವನ್ನು ನಾವು ಬಿಟ್ಟು ಹೋಗಬೇಕಾಗ್ತದೆ. ಮತ್ತೆ ಏನು ಉಳಿತದೆ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಆತ್ಮ ಜೀವ. ದೇವರು ನಮ್ಮಲ್ಲಿ ಒಂದು ಆತ್ಮವನ್ನು ಇಟ್ಟಿದ್ದಾರೆ. ಆ ಆತ್ಮ ಉಳಿಯುತ್ತದೆ. ಈ ಆತ್ಮ ಉಳಿದದ್ದು ದೇವರಲ್ಲಿ ಸೇರಿ ಸ್ವರ್ಗದಲ್ಲಿ ಜೀವಿಸಬೇಕಿದ್ರೆ ನಾವು ಏನು ಮಾಡಬೇಕು? ಅದಕ್ಕೆ ಯೇಸು ಸ್ವಾಮಿ ಈ ಒಂದು ನಮಗೆ ಸಾಮರ್ಥ್ಯವನ್ನು ಹೇಳ್ತಾರೆ. ನಮ್ಮ ಜೀವನವನ್ನು ನಾವು ಹೇಗೆ ಕಟ್ಟಬೇಕಂತ ಹೇಳಿದರೆ, ನಶಿಸಿ ಹೋಗುವಂತಹ ಆ ಹೊಯ್ಗೆಯ ಮೇಲೆ ಅಥವಾ ಉಸುಬಿನ ಮೇಲೆ ಕಟ್ಟಲಿಕ್ಕೆ ಬಾರದು. ಯಾಕಂತ ಹೇಳಿದ್ರೆ ಅದು ಕುಸಿದು ಹೋಗ್ತದೆ. ಆಮೇಲೆ ನಾವು ಜೀವಿಸಬೇಕಿದ್ರೆ ಬಂಡೆ ಕಲ್ಲಿನ ಮೇಲೆ ನಮ್ಮ ಮನೆಯನ್ನು ಕಟ್ಟಬೇಕು. ಯಾವ ಮನೆ? ನಮ್ಮ ಆತ್ಮ ಜೀವನದ ಮನೆಯನ್ನು ಕಟ್ಟಬೇಕು. ಹೇಗೆ ಅರ್ಥ ಮಾಡಿಕೊಳ್ಳುವುದು ಪ್ರಿಯರೇ? ನಾವು ಈ ನಮ್ಮ ಪ್ರಪಂಚದ ಜೀವನದಲ್ಲಿ ಯಾವುದರ ಮೇಲೆ ನಮ್ಮ ಜೀವನದ ಬುನಾದಿಯನ್ನು ನಾವು ಹಾಕುತ್ತೇವೆ ಎಂಬುದನ್ನು, ಯಾವುದರ ಮೇಲೆ ಹಾಕ್ತೇವೆ? ಹಣ ಸಂಪತ್ತೋ ಅಥವಾ ಈ ಅಂತಸ್ತು, ಪೊಸಿಷನ್, ಕೆಲವರಿಗೆ ಹೆಸರು, ಫೇಮ್, ಹೀಗೆ ಬೇರೆ ಬೇರೆ ರೀತಿಯ ಪಂಚಾಂಗಗಳು ಇರ್ತವೆ. ನಮ್ಮ ಜೀವನದ ಬುನಾದಿ ಪಂಚಾಂಗ. ನಾನು ಕೆಲವು ಸರಿ ಈ ವಿಡಿಯೋಗಳನ್ನು ನೋಡ್ತಿರುವಾಗ ಹೆಸರುವಾಸಿಯಾದಂಥ ಜನರು, ಒಂದೇ ಅವರು ಈ ಹಾಲಿವುಡ್ ಅಂತ ಹೇಳಿದರೆ ಅಮೆರಿಕದಲ್ಲಿ ಚಲನಚಿತ್ರಗಳನ್ನು ತಯಾರಿಸುವಂತಹ ಜನರು, ಅಲ್ಲಿಯ ಈ ತಾರೆಗಳು, ಒಂದು ಸಮಯದಲ್ಲಿ ಜನರು ಅವರನ್ನು ಎಷ್ಟು ಮೆಚ್ಚಿಕೊಳ್ತಾರೆ ಅಂತ ಹೇಳಿದರೆ ಮಿಲಿಯಗಟ್ಟಲೆ ಜನರು ಅವರನ್ನು ಹಿಂಬಾಲಿಸ್ತಿದ್ದರು. ಇಂಥ ಜನರು ಅವರ ವ್ಯಕ್ತಿಗತ ಜೀವನದಲ್ಲಿ ಹೇಗಿದ್ದರು? ತುಂಬ ಕೊರಗು, ಒಳಗಡೆ ತುಂಬ ಕಳಪೆತನ, ಅಲ್ಲಿ ಒಳಗಡೆ ಏನಿಲ್ಲ ಸಂತೋಷ ಪಡುವಂಥದ್ದು. ಈ ತೆರೆಯಲ್ಲಿ ಕಾಣಲಿಕ್ಕೆ ಮಾತ್ರ ಅವರು ತಾರೆಯರು. ಏನೋ ಬಣ್ಣ ಹಚ್ಚುತ್ತಾರೆ, ಮತ್ತು ಎಷ್ಟೋ ಜನ ಬಂದು ಆ ಚಲನಚಿತ್ರವನ್ನು ನೋಡ್ತಾರೆ. ಆದರೆ ಆ ವ್ಯಕ್ತಿಯ ಜೀವನ, ಆ ತಾರೆಗಳ ಜೀವನ, ಹೀರೋ ಹೀರೋಯಿನ್ ಅವರ ಜೀವನದಲ್ಲಿ ಏನೋ ಒಂದು ಕೊರತೆ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಅದಕ್ಕಾಗಿ ಅವರಲ್ಲಿ ಅನೇಕ ಮಂದಿ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ವೃತ್ತಿ ಜೀವನ, ಈ ಚಲನಚಿತ್ರದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ನಿಜವಾದ ಸಂತೋಷ ಎಲ್ಲಿ ಸಿಗ್ತದಂತ ಹುಡುಕಿಕೊಂಡು ಬಂದು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ದು ಅನೇಕ ಮಂದಿ ಇದ್ದಾರೆ. ಹೆಸರು ಬೇಡ, ಯಾಕಂತ ಹೇಳಿದರೆ ಆ ಹೆಸರಿನ ಹಿಂದೆ ಬಿದ್ದು ತಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಳ್ಳುವುದಾದರೆ ಅದು ಏನು ಪ್ರಯೋಜನ? ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ, ಒಂದು ಹಂತದಲ್ಲಿ ಒಬ್ಬರು ಹೆಸರು ಮಾಡ್ತಾರೆ, ಅವರು ತಾರೆ ಆಗಿಬಿಡ್ತಾರೆ. ಆದರೆ ಏನಾಗ್ತದೆ, ಅವರು ಹಾಗೇನೆ ಉಳಿಯುವುದಿಲ್ಲ. ಅವರ ನಂತರ ಇನ್ನೊಬ್ಬರು ಯಾರೋ ಬರ್ತಾರೆ, ತರುಣರು. ಮತ್ತು ಈ ತಯಾರಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡ್ತಾರೆ. ಈ ಹೊಸಬರು ಬಂತಾರಂತ ಹೇಳಿದ ತಕ್ಷಣ ಈ ಮುಂಚಿನ ತಾರೆಯರು ಅವರಿಗೆ ಒಂದು ರೀತಿಯ ಭಯ, ಆತಂಕ, ನನ್ನ ಸ್ಥಾನ ಎಲ್ಲಿಯೋ ನಾನು ಕಳೆದುಕೊಳ್ತೇನೆ, ಅದಕ್ಕಾಗಿ ನಾನು ಇನ್ನೂ ಕೂಡ ತರುಣನಾಗಿ ಉಳಿಬೇಕು ಅಂತ ಹೇಳ್ಕೊಂಡು, ಅದಕ್ಕಾಗಿ ಅವರು ತೆಗೆದುಕೊಳ್ಳುವಂಥ ಆಹಾರದ ಮೇಲೆ ನಿಯಂತ್ರಣ, ನಿದ್ರೆಯ ಮೇಲೆ ನಿಯಂತ್ರಣ. ಹೀಗಾಗಿ ಅವರು ಕೊನೆಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಮನಸ್ಸಿನ ನೆಮ್ಮದಿಯನ್ನು ಅವರು ಕಳೆದುಕೊಳ್ತಾರೆ. ನೀವು ತಿಳಿದುಕೊಂಡಿರಬಹುದು, ಮೈಕಲ್ ಜಾಕ್ಸನ್
ಪ್ರಪಂಚದೆಲ್ಲೆಡೆ ಕೂಡ ಅವರ ಹೆಸರು ತುಂಬ ಪರಿಚಿತವಾಗಿತ್ತು. ಅವರಿಗೆ ಒಂದು ಆಸೆ ಇತ್ತು, ಏನಂತ ಹೇಳಿದರೆ ತಾನು 150 ವರ್ಷ ಬದುಕಬೇಕಂತ ಹೇಳಿಕೊಂಡು ಮನೆಯಲ್ಲೇ ವೈದ್ಯರನ್ನು ಇಟ್ಟುಕೊಂಡಿದ್ದರು. ಆಮೇಲೆ ತನ್ನ ಕಪ್ಪು ಚರ್ಮ ಅದು ಒಳ್ಳೆಯದು ಕಾಣುವುದಿಲ್ಲ ಅಂತ ಹೇಳಿಕೊಂಡು ಅವರು ಬಿಳಿ ಚರ್ಮವನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ ತೇಪೆ ಹಾಕಿದ್ದರು. ಅವರು ನಿಜವಾಗಿಯೂ ಬಿಳಿಯರಲ್ಲ, ಅವರು ಕಪ್ಪು ಆಗಿದ್ದರು. ಅವರ ಜೀವನದ ಬಂಡೆ ಎಲ್ಲಿತ್ತು? ಅದು ಎಲ್ಲಿತ್ತು ಅಂತ ಹೇಳಿದರೆ ಉಸುಬಿನ ಮೇಲೆ. ಏನಂತ ಹೇಳಿದರೆ ಅವರ ಜೀವನ ಅವರ ಹೆಸರಿನ ಮೇಲೆ. ಎಷ್ಟು ಪ್ರಖ್ಯಾತಿಯಾಗಿದ್ದಾರೆ, ಎಷ್ಟು ಜನ ನೋಡಿ ಅವರನ್ನು ಮೆಚ್ಚುತ್ತಾರೆ, ಅದರ ಮೇಲೆ ಅವರು ಅವರ ಜೀವನವನ್ನು ಕಟ್ಟಿಕೊಂಡಿದ್ದರು. ಯಾವಾಗ ಅವರ ಆ ತೇಪೆ ಹಾಕಿದ ಚರ್ಮ ಅದು ಕೀಳಿ ಬರ್ತದೆ ಅಂತ ತಿಳಿತೋ ಅದು ತಾಳ್ಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ಎಷ್ಟು ವ್ಯಥೆ. ವೈದ್ಯರು ಮನೆಯಲ್ಲಿ ಇಟ್ಟುಕೊಳ್ಳುವುದು, ಆರೋಗ್ಯ ಯಾವಾಗಲೂ ಕೂಡ ಒಳ್ಳೆದಿರಬೇಕಂತ ಹೇಳಿಕೊಂಡು. ಏನಾಯಿತು ಪ್ರಿಯರೇ, 50ನೇ ವರ್ಷಕ್ಕೆ ಅವರು ತೀರಿ ಹೋದರು. 150 ವರ್ಷ ಬದುಕಬೇಕ ಅಂತ ತಿಳ್ಕೊಂಡವರು 50ನೇ ವರ್ಷಕ್ಕೆ ತೀರಿಕೊಂಡರು. ಬೇಕಾದಷ್ಟು ಅಪಾರ ಸಂಪತ್ತಿತ್ತು, ಅಪಾರ ಸಂಪತ್ತು. ಆ ಸಂಪತ್ತು ಎಲ್ಲಿಯಾದರೂ ಅವರು ಉಳಿದವರಿಗೆ ಏನಾದರೂ ಕೂಡ ಸಹಾಯ ಮಾಡಿದರೆ ಎಷ್ಟು ಒಳಿತು ಮಾಡಿ ಪುಣ್ಯ ಕಟ್ಟಿಕೊಳ್ಬಹುದಿತ್ತು. ಆದರೆ ಅವರು ಖರ್ಚು ಮಾಡಿದ್ದೇನಂತ ಹೇಳಿದರೆ ತನ್ನ ಆ ಸೌಂದರ್ಯವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ. ಅನೇಕ ಮಂದಿ ಇವತ್ತು ನಾವು ನೋಡ್ತೇವೆ ಚಲನಚಿತ್ರದಲ್ಲಿದ್ದವರು ಹೀಗೇ ಈ ಒಂದು ಸುಳ್ಳು ಪ್ರಚಾರಕ್ಕೆ ಒಳಗಾಗಿ ಅವರು ತಮ್ಮ ನೆಮ್ಮದಿಯನ್ನು ಕಳೆದುಕೊಳ್ತಾರೆ. ನಾನು ಯಾವಾಗಲೂ ಕೂಡ ಸೌಂದರ್ಯನಾಗಿ ಇರುವಂತೆ ಕಾಣಬೇಕು, ಬ್ಯೂಟಿಫುಲ್ ಆಗಿರಬೇಕು, ತಾರುಣ್ಯದಲ್ಲೇ ಇರಬೇಕು, ಅದಕ್ಕಾಗಿ ಏನೇನೋ ಮಾಡಿಕೊಳ್ತಾರೆ. ದೇಹವನ್ನು ಅವರು ಬೇಡಾದ ರೀತಿಯಲ್ಲಿ ಅದನ್ನು ಬಳಸಲಿಕ್ಕೆ ಬಿಡ್ತಾರೆ. ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವುದಿಲ್ಲ. ಅದಕ್ಕಾಗಿ ನಮ್ಮ ಈ ಜೀವನದ ಬುನಿಯಾದಿ ಪಂಚಾಂಗ ಅದು ಎಲ್ಲಿ ಉಂಟು ಅಂತ ನಾವು ನೋಡಬೇಕು. ಅಡಿಗಟ್ಟು ಎಲ್ಲಿ ಉಂಟು ಅಂತ ನಾವು ನೋಡಿ ತಿಳಿಬೇಕು. ನಮ್ಮ ಸ್ವಾಮಿ ಯೇಸುವಿನಲ್ಲಿ ನಮ್ಮ ವಿಶ್ವಾಸ ಉಂಟೋ, ದೇವರಲ್ಲಿ ನಮ್ಮ ವಿಶ್ವಾಸ ಉಂಟೋ, ಅಥವಾ ಈ ಪುಕ್ಕಟ ವಿಷಯಗಳಲ್ಲಿ ಅಂತ ಹೇಳಿದರೆ ಧನ ಸಂಪತ್ತು ಅಥವಾ ಹೆಸರು ಅಥವಾ ಇನ್ನೇನು ಉಂಟು ಅದರಲ್ಲಿ ಉಂಟಾ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಯಾಕಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳು ಅದಕ್ಕೆ ಒಂದು ಕೊನೆ ಎಂಬುದುಂಟು. ಒಂದೇ ಈಗ ಅಥವಾ ನಂತರ ಯಾವಾಗಲಾದರೂ ಒಂದು ಕೊನೆ ಎಂಬುದುಂಟು. ಅದು ಶಾಶ್ವತ ಅಲ್ಲ. ಶಾಶ್ವತ ಯಾವುದಂತ ಹೇಳಿದರೆ ದೇವರು. ಅವರಲ್ಲಿ ನಾವು ನಂಬಿಕೆ ಇಟ್ಟರೆ ದೇವರು ನಮ್ಮನ್ನು ಕಾಪಾಡ್ತಾರೆ. ಅವರಲ್ಲಿ ನಾವು ಶಾಶ್ವತವಾಗಿ ಜೀವಿಸಲಿಕ್ಕೆ ಸಾಧ್ಯ ಉಂಟು. ನಾವು ಈ ಧರ್ಮಸಭೆಯ ಚರಿತ್ರೆಯಲ್ಲಿ ಒಂದು ಕಣ್ಣು ಹಾಯಿಸಿದರೆ ನಮಗೇನು ಕಾಣ್ತದೆ? ಹಲವಾರು ಮಂದಿ ಜನರು ಪುಣ್ಯ ಪುರುಷರು ಅವರು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಅವರು ತೀರ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಒಂದೇ ಅವರು ಮಾಡಿದಂಥ ತಪಸ್ಸು, ಉಪವಾಸ, ಇದರಿಂದಾಗಿ ಅವರು ತಮ್ಮ ದೇಹಕ್ಕೆ ಜಾಸ್ತಿಯಾಗಿ ಗಮನವನ್ನು ಕೊಟ್ಟಿಲ್ಲ. ಅವರು ಕೊಟ್ಟದ್ದು ಗಮನ ಜಾಸ್ತಿಯಾಗಿ ಯಾವುದಕ್ಕಂತ ಹೇಳಿದರೆ ಒಂದೇ ದೇವರ ವಾಕ್ಯವನ್ನು ಸಾರುವುದು, ಪ್ರಾರ್ಥನೆ ಮಾಡುವುದು, ಉಪವಾಸ ಮಾಡುವುದು, ಇದಕ್ಕಾಗಿ. ಯಾಕಂತ ಹೇಳಿದರೆ ಆತ್ಮಕ್ಕೆ ಅದು ಬೇಕು. ಅದಕ್ಕಾಗಿ ಅವರು ಜಾಸ್ತಿ ಗಮನ ಕೊಟ್ಟದ್ದು ಯಾವುದಕ್ಕಂತ ಹೇಳಿದರೆ ಆತ್ಮ ಜೀವನಕ್ಕೆ. ಒಂದು ಮಾತುಂಟು, ಏನಂತ ಹೇಳಿದರೆ ನಮ್ಮ ಜೀವನ ಹ್ಯೂಮನ್ ನೇಚರ್ ಮತ್ತು ಡಿವೈನ್ ನೇಚರ್. ನಮ್ಮಲ್ಲಿ ಆತ್ಮ ಉಂಟು ಮತ್ತು ನಮ್ಮಲ್ಲಿ ದೇಹ ಉಂಟು. ಈ ದೇಹ ಕರಗಿ ಹೋಗ್ತದೆ, ನಾಶವಾಗಿ ಹೋಗ್ತದೆ, ನಮ್ಮ ಆತ್ಮ ಉಳಿಯುತ್ತದೆ. ಅದಕ್ಕಾಗಿ ಹ್ಯೂಮನ್ ನೇಚರ್ ಎಟ್ ದ ಸರ್ವಿಸ್ ಆಫ್ ಡಿವೈನ್ ನೇಚರ್ ಅಂತ ಹೇಳಿದರೆ ನಮ್ಮ ಈ ದೇಹದ ಜೀವನ ಆಯುಷ್ಯ ಅದು ಯಾವುದರ ಸೇವೆಯಲ್ಲಿ ಇರಬೇಕಂತ ಹೇಳಿದರೆ ಆತ್ಮದ ಜೀವದ ಸೇವೆಯಲ್ಲಿ ಇರಬೇಕು. ಅದಕ್ಕಾಗಿ ಹಲವು ಬಾರಿ ನಮ್ಮ ಜೀವನದಲ್ಲಿ ನಾವು ತ್ಯಾಗ ಮಾಡಬೇಕಾದೀತು, ಕಷ್ಟ ನಾವು ಹೊಂದಬೇಕಾದೀತು. ಆದರೂ ಕೂಡ ಅದು ನಿಜವಾಗಿಯೂ ಪ್ರಾಫಿಟೇಬಲ್. ಯಾಕಂತ ಹೇಳಿದರೆ ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮರ್ಥ್ಯ ಉಂಟು. ಏನಂತ ಹೇಳಿದರೆ ಒಬ್ಬನು ಒಂದು ಭೂಮಿಯನ್ನು ಅಗೆಯುತ್ತಿರುವಾಗ ಅಲ್ಲಿ ಆತನಿಗೆ ಧನ ಸಂಪತ್ತು ಕಂಡು ಬಂತು. ಅದಕ್ಕೆ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಹಾಗೇ ಮಣ್ಣು ಹಾಕಿ ಸರಿ ಮಾಡ್ತಾನೆ, ಮತ್ತು ಧನಿಕನ ಹತ್ರ ಹೋಗಿ ಆ ಜಾಗವನ್ನು ಖರೀದಿ ಮಾಡ್ತಾನೆ. ಈ ಜಾಗ ಖರೀದಿ ಮಾಡಬೇಕಿದ್ರೆ ಅವನು ಹಣ ಕೊಡಬೇಕು. ಹಣ ಕೊಟ್ಟಿದ್ದಾನೆ. ಯಾಕಂತ ಹೇಳಿದರೆ ಆ ಹಣ ಕೊಟ್ಟು ಜಾಗ ಖರೀದಿ ಮಾಡಿದ್ದರಿಂದ ಈ ಜಾಗ ಈಗ ಈತನದ್ದಾಯಿತು. ಅಲ್ಲಿ ಏನುಂಟು? ದೊಡ್ಡ ಸಂಪತ್ತುಂಟು. ಅದಕ್ಕಾಗಿ ಅವನೇನು ಮಾಡಿದಾನೆ ಅಂತ ಹೇಳಿದ್ರೆ ಸ್ವಲ್ಪವನ್ನು ತ್ಯಾಗ ಮಾಡಿದನು ಖರೀದಿ ಮಾಡಲಿಕ್ಕೆ,
ದೊಡ್ಡ ಸಂಪತ್ತು ಆತನಿಗೆ ಸಿಕ್ಕಿತು. ಅದೇ ಪ್ರಕಾರ ನಮ್ಮೆಲ್ಲರ ಜೀವನ, ನಮ್ಮ ಜೀವನ ನಮಗೆ ಗೊತ್ತಿಲ್ಲ ಎಷ್ಟು ಅದು ದೀರ್ಘವಾಗಿ ಉಂಟಂತ ಹೇಳಿಕೊಂಡು. ಆದರೆ ಈ ಅಲ್ಪಾಯುಷ್ಯವಾದ ಜೀವನವನ್ನು ನಾವು ದೀರ್ಘ ಜೀವನಕ್ಕೆ ಅಂತ ಹೇಳಿದರೆ, ಸ್ವರ್ಗದ ಜೀವನಕ್ಕೆ, ಆತ್ಮ ಜೀವಕ್ಕೆ ನಾವು ಸೇವೆ ಮಾಡಿದರೆ ನಮ್ಮ ದೇಹದ ಜೀವನವನ್ನು ಖಂಡಿತವಾಗಿಯೂ ನಾವು ದೊಡ್ಡ ಸಂಪತ್ತನ್ನು ಪಡೆಯುತ್ತೇವೆ. ಅದಕ್ಕಾಗಿ ನಾವು ನಮ್ಮ ಜೀವನವನ್ನು ಯಾವ ಬಂಡೆಯ ಮೇಲೆ ಕಟ್ಟುತ್ತೇವೆ? ವಿಶ್ವಾಸದ ಬಂಡೆಯ ಮೇಲೋ ಅಥವಾ ಬೇಗನೆ ನಶಿಸಿ ಹೋಗುವಂತಹ ಈ ಪುಕ್ಕಟ ವಿಷಯಗಳಾದಂತಹ ಉಸುಬಿನ ಮೇಲೆ ನಮ್ಮ ಜೀವನವನ್ನು ಕಟ್ಟುತ್ತೇವೆಯೋ ಎಂಬ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕು. ನಮಗೆ ದಿನನಿತ್ಯ ಅನೇಕ ಸಂದರ್ಭಗಳು ಬರ್ತವೆ ಈ ಒಂದು ಆಯ್ಕೆಯನ್ನು ಮಾಡಲಿಕ್ಕೆ. ನಮ್ಮ ಗಮನ ಸಾಮಾನ್ಯವಾಗಿ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ, ಯಾವುದು ಆಕರ್ಷಣೆ ತರ್ತದೆ ಅಲ್ಲಿಗೆ ಹೋಗ್ತದೆ. ನಮಗೆ ಸ್ವಲ್ಪ ತಾಳಿದರೆ ಮತ್ತು ಯೋಚನೆ ಮಾಡಿದರೆ, ನೋಡಿದರೆ ಆಗ ನಮಗೆ ತಿಳಿತದೆ ಇದು ತಾತ್ಕಾಲಿಕ ಮಾತ್ರ. ಬೇಕಾದರೆ ನೀವು ನೋಡಿ, ಎಷ್ಟೋ ಬೆಲೆ ಬಾಳುವ ಒಂದು ವಸ್ತುವನ್ನು ತನ್ನಿರಿ, ಅದು ದಿನ ಕಳೆದಂತೆ, ವರ್ಷಗಳು ಕಳೆದಂತೆ ಅದರ ಶೈನಿಂಗ್ ಮತ್ತು ಆಕರ್ಷಣೆ ಕಳೆದು ಹೋಗ್ತದೆ. ಎಷ್ಟೇ ಒಳ್ಳೆಯದನ್ನು ಕೂಡ ತರಬಹುದು ನಾವು, ಎಷ್ಟೇ ಜೋಪಾನವಾಗಿ ಆದರೂ ಕೂಡ ನಾವು ಇಡಬಹುದು. ಆದರೆ ಯಾವುದರ ಈ ಹೊಳಪು ಮಾಸಿ ಹೋಗುವುದಿಲ್ಲ, ಏನು ಕಣ್ಣಿಗೆ ಕಾಣುವುದಿಲ್ವೋ ಅದು ಆತ್ಮ ಜೀವನ, ಅದರ ಹೊಳಪು ಎಲ್ಲಿಗೆ ಕೂಡ ಹೋಗಲ್ಲ, ಅದು ಹಾಗೇನೆ ಉಳಿಯುತ್ತದೆ. ಯಾಕಂತ ಹೇಳಿದರೆ ಅದಕ್ಕೆ ಈ ಪ್ರಪಂಚದ ಈ ಬೆಳಕು, ಆಮೇಲೆ ಇನ್ನೇನು ಗಾಳಿ ಅದಕ್ಕೆ ತಟ್ಟುವುದಿಲ್ಲ. ಈ ಪ್ರಪಂಚದ್ದು ಅದು ದೇವರು ಅಷ್ಟೊಂದು ಜೋಪಾನವಾಗಿ ನಮಗೆ ಕೊಟ್ಟಿದ್ದಾರೆ ಆತ್ಮ ಜೀವವನ್ನು. ಈ ಆತ್ಮ ಜೀವವನ್ನು ನಾವು ಕಾಪಾಡಬೇಕು, ನಾವು ಪೋಷಿಸಬೇಕು. ಯಾಕಂತ ಹೇಳಿದರೆ ಈ ದೇಹವನ್ನು ಬಿಟ್ಟು ಹೋಗುವಾಗ ನಾವು ಮುಂದುವರಿಯುವುದು ಈ ಆತ್ಮ ಜೀವನದಲ್ಲಿ. ಕರ್ತರಾದ ದೇವರೇ, ಇವತ್ತಿನ ಈ ದಿವಸಕ್ಕಾಗಿ ನಿಮ್ಮನ್ನು ನಾವು ಸ್ಮರಿಸುತ್ತೇವೆ ಮತ್ತು ಹರಸುತ್ತೇವೆ. ಈ ವಾಚನವನ್ನು ನಿಮ್ಮ ಪುತ್ರರು ನಮಗೆ ನೀಡಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವವನ್ನು ನಾವು ವಿಶ್ವಾಸದ ಬಂಡೆಗಲ್ಲಿನ ಮೇಲೆ ಕಟ್ಟಲಿಕ್ಕೆ ಬೇಕಾದಂಥ ಜಾಣ್ಮೆಯನ್ನು ನೀಡಿರಿ. ನಾವು ಯಾವತ್ತೂ ಕೂಡ ನಶಿಸಿ ಹೋಗುವಂಥ ವಸ್ತುಗಳ ಹಿಂದೆ ಅಥವಾ ಜೀವನದ ಹಿಂದೆ ಹೋಗದೆ ಯಾವತ್ತೂ ಕೂಡ ನಿಮ್ಮ ಮೇಲೆ ವಿಶ್ವಾಸ ಇಡಲು ನಮಗೆ ಬೇಕಾದಂಥ ಅನುಗ್ರಹವನ್ನು ದಯಪಾಲಿಸಿರಿ. ನಮ್ಮ ಜೊತೆಯಲ್ಲಿ ಈ ಟಿ ವಿ ಮೂಲಕ ಯಾರೆಲ್ಲರೂ ಕೂಡ ಈ ಪ್ರಾರ್ಥನೆಯನ್ನು ಭಾಗವಹಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಆರೋಗ್ಯವನ್ನು ದಯಪಾಲಿಸಿರಿ. ಅವರ ಮನೆಯಲ್ಲಿರುವಂಥ ಮಕ್ಕಳಿಗೆ ನೀವು ಬುದ್ಧಿಶಕ್ತಿಯನ್ನು ನೀಡಿರಿ. ಯಾರೆಲ್ಲರೂ ಕೂಡ ಕಾಯಿಲೆಯಲ್ಲಿದ್ದಾರೋ ಅವರಿಗೆ ನೆಮ್ಮದಿಯನ್ನು, ಶಾಂತಿಯನ್ನು, ಆರೋಗ್ಯವನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೇನ್.